ಹಾಯ್ ಹಾಯ್ ಸಾಗರಣ್ಣ. ಸಂಡೇ ರಜೆ, ಹೌದು ಸಂಡೇ ರಜೆ. ಸಾಗರಣ್ಣ ಚಾ ಪರಿವಾರ. ಕಮೆಂಟ್ ಹಾಕಿ. ಯಾರಿದ್ದೀರಾ ಕಮೆಂಟ್ ಹಾಕಿ. ಸಾಗರಣ್ಣ ಎಲ್ಲಿ ಹೋದ್ರಿ? ಓಯ್ ಉಲ್ಲ ರೇ, ಉಲ್ಲೆ ಉಲ್ಲೆ ಉಲ್ಲೆ. ರಾತ್ರಿ ಯಾವಾಗ ಮಲ್ಕೊಂಡ್ರಿ ಮಿಸ್ ಮುದ್ದು? ರಾತ್ರಿ ಎಷ್ಟು 10:30ಗೆ. ಲ್ಯಾಪ್ಟಾಪ್ ಹಿಡ್ದಾದು ಹೊತ್ತು ಒಂಚೂರು ವರ್ಕ್ ಇತ್ತಂడి ಅಂಚ. ನಿಮ್ಮ ಮನೆಯಲ್ಲಿ ಯಾರು ಏನು ಹೇಳಲ್ವಾ? ಹೇಳ್ತಾರೆ, ಬೇಗ ನಿದ್ದೆ ಮಾಡಬೇಕು, ಬೇಗ ಹೇಳ್ಬೇಕು. ಎಂಕ್ ತೋಜುನ್ ಲ್ಯಾಪ್ಟಾಪ. ಓ ಅಂದೆ ಲ್ಯಾಪ್ಟಾಪ್ದ ಕೈ ಸರಿ ತುಳು. ಕಾಲ್ ಬಂದಿತ್ತು. ಎಂಕ್ ತೋಜುನ್ ಲ್ಯಾಪ್ಟಾಪ್ ಅಂದ. ರವೀಂದ್ರಣ್ಣ ಹಾಯ್ ಹಾಯ್, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ದಾದ ತಿಂಡಿ ದೋಸೆ. ಸಾಗರಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ರವೀಂದ್ರಣ್ಣ ಲೈಕ್ ಕೊಟ್ಟೆ. ಲೋಕೇಶ್ ಅಣ್ಣ ಥ್ಯಾಂಕ್ ಯು. ರಾಧೆ ರಾಧೆ ಥ್ಯಾಂಕ್ ಯು. ರಜೆ ರವೀಂದ್ರಣ್ಣ. ಅರ್ಧ ರಾತ್ರಿಯಲ್ಲಿ ಮೊಬೈಲ್ನಲ್ಲಿ ಏನು ಮಾಡ್ತಾ ಇದ್ದೀಯಾ? ಅರ್ಧ ರಾತ್ರಿಯಲ್ಲಿ ಯಾರು ಮಾರ? ಹರ ಹರ ಮಹಾದೇವ್ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಲೋಕೇಶ್ ಬ್ರೋ ಹಾಯ್ ಅಂತ ಹೇಳಿದ್ದಾರೆ. ರವೀಂದ್ರ ಬ್ರೋ ಹಾಯ್ ಅಂತ ಲೋಕೇಶ್ ಅಣ್ಣ. ಎಲ್ಲರಿಗೂ ರಾಧೆ ರಾಧೆ ಅಂತ ಲೋಕೇಶ್ ಅಣ್ಣ. ನಮಸ್ಕಾರ ರವೀಂದ್ರಣ್ಣ. ನೋಡಿ ರವೀಂದ್ರಣ್ಣ ನಿಮಗೆ ನಮಸ್ಕಾರ ಹೇಳ್ತಿದ್ದಾರೆ. ಸಾಗರಣ್ಣ ಎಲ್ಲರೂ ಟೀ ಕುಡಿದ್ರಾ? ಹಾಗೆ ಏನೆಲ್ಲ ತಿಂದ್ರಿ? ಏನು ತಿಂದ್ರಿ? ಎಷ್ಟು ತಿಂದ್ರಿ? ಲಂಚಿಗೆ ಹೊರಟೆ. ಹೌದಾ? ಹುಡುಗಿಯರು ಸರಿ ಇಲ್ಲ, ಎಲ್ಲ ಹಾಳಾಗಿ. ಹೇಗೆ ಹೇಳ್ತೀನಿ? ಹೌದಾ? ಹುಡುಗಿಯರು ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ಮೊದಲು ನಾವೇ ಹೇಗಿದ್ದೇವೆ ಅಂತ ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಮೊಬೈಲ್ ಬಂದಾಗಿನಿಂದ. ಹೌದಾ? ಸಾಗರನ್ನ ಹೇಳಿ.
ನಾನು ದೋಸೆ ತಿಂದೆ ಗೊತ್ತಾ ಇವತ್ತು. ಹೌದಾ? ಒಳ್ಳೆ ವಿಷಯ ರವೀಂದ್ರಣ್ಣ. ನಾನು ಕೂಡ ನೀರು ತಿಂದೆ. ಲೈವ್ ಕಂಟಿನ್ಯೂ ಇರಲಿ ಆಯ್ತು, ಇವತ್ತು ಎಂಡು ಬೇಡ ಆಯ್ತಾ? ಯಾಕೆ ಲೊಕೇಶನ್? ಯಾಕೆ ಯಾಕೆ? ಎಂಕ್ಲೈನಿ ರಜೆ ಬಿರಿಯಾನಿ ತಿನ್ರ ಪೊಯ್ ಪೊಯ್. ನಾವು ಕರೆಕ್ಟ್ ಆಗಿದ್ದೀವಿ. ಹೌದಾ? ನೀವು ಕರೆಕ್ಟ್ ಆಗಿದ್ದರೆ ಬೇರೆಯವ್ರ ಬಗ್ಗೆ ಕೂಡ ನೀವು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಅರುಣ್ ಬ್ರದರ್, ರಜೆ ಅಲ್ವಾ, ಜನ ಸೇರ್ತಾರೆ. ಓ ಹಂಗೆ. ಅಷ್ಟು ಜನ ಸೇರೋದು ಬೇಡ. ಲೊಕೇಶನ್ ಗುಡ್ ನ್ಯೂಸ್ ಅಲ್ವಾ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದೌದು. ಯಾರು? ಮಧು ಅವರು ಬಂದರು. ಹಾಯ್ ಮಧು ಅವರೇ, ಇದ್ದೀರಾ? ಟೀ ಕುಡಿದ್ರಾ? ಎಲ್ಲರೂ ಅವರವರ ಮಟ್ಟಿಗೆ ಕರೆಕ್ಟಾಗಿ ಇರ್ತಾರೆ ಅಂತ ಸಾಗರಣ್ಣ. ಅಲ್ವಾ ಸಾಗರಣ್ಣ? ವ್ಯೂಸ್ ಬೇಕಲ್ವಾ? ಬರ್ತದೆ ಲೊಕೇಶನ್. ಹಾಗಂತ ನಾವು ಫುಲ್ ಟೈಮ್ ಇಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಏನು ಮಾಡಿದ್ರು ನಡೆಯುತ್ತೆ. ಆದರೆ ಹುಡುಗಿಯರು ಎಂತ ಬೇರೆಯವ್ರ ಜೊತೆ ಓಡಿ ಹೋಗಿಲ್ಲ ಅಲ್ವಾ ಅರುಣ್ ಬ್ರದರ್? ವೈಟ್ ಅಲ್ಲ, ಹೌದು. ಬ್ಲೂ ತೆಗೀರಿ ಅಂತ ಹೇಳ್ತಿದ್ದಾರೆ ಅರುಣ್ ಬ್ರದರ್. ಲೈಕ್ ಡನ್ ಅಂತ ಮಧು ಅವರು ಹೇಳ್ತಿದ್ದಾರೆ. ಹಾಯ್ ಹಾಯ್ ಅಂತ ವರ್ಷಿಣಿ ಸಿಸ್. ಹಾಯ್ ಹಾಯ್, ಹೇಗಿದ್ದೀರಾ? ಮಲ್ಲ ಹುಡುಗರು ಯಾಕೆ ಏನು ಮಾಡಿದ್ರು ನಡೆಯುತ್ತೆ ಅಂತ ಕೇಳ್ತಿದ್ದಾರೆ ಸಾಗರನ್ನ. ನನಗೆ ನೀಲಿ ಬೇಡಪ್ಪ ಅಂತ ಲೊಕೇಶನ್ನ. ಯಾಕೆ ಲೊಕೇಶನ್? ಎಂತಾಯಿತು ನಿಮಗೆಲ್ಲ? ನಾನು ದೋಸೆ ತಿಂದೆ ಮಧು ಅವರೇ. ನಂದು ಬ್ಲೂ ತೆಗೀರಿ ಫಸ್ಟ್. ಇದ್ದದ್ದು ಇದ್ದಾಗಿ ಹೇಳಿದ್ರು ಉಂಟಲ್ಲ, ಹಾಗೇನೆ ಹೇಳುದು. ಮತ್ತೆ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಥ್ಯಾಂಕ್ ಯು. ಉಜಾಲ ನೋಡಿ ನೋಡಿ ಸಾಕಾಗಿದೆ ಮಾರ್ಯಾರ ಅಂತ ಲೊಕೇಶನ್. ರವೀಂದ್ರಣ್ಣ ನಗ್ತಿದ್ದಾರೆ ಅಲ್ವಾ ರವೀಂದ್ರಣ್ಣ? ನಾನು ಅಷ್ಟು ಹೇಳಿದ್ದಕ್ಕೆ ನೋಡಿ ಬ್ಲೂ ತೆಗೀರಿ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ್ರಲ್ಲಿ ತಪ್ಪುಂಟಾ? ನಾನ್ ವೆಜ್ ತಿನ್ನಲ್ವಾ? ತಿಂತೇನೆ ಮಧು ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಲೈಕ್ ಕೊಟ್ಟಾಯಿತು, ಥ್ಯಾಂಕ್ ಯು. ಎಲ್ಲರೂ ಸಮಾನರು ಅಖಂಡ ಭಾರತದಲ್ಲಿ. ಹೌದು, ಥ್ಯಾಂಕ್ ಯು ಲೊಕೇಶನ್. ರಾಧೆ ರಾಧೆ, ಥ್ಯಾಂಕ್ ಯು. ಅಂಜಣ್ಣ ದಾದವನ್ನು ಕೊಡಿತ್ತನ ಅಂದಿ ಯಾನ್ ಇತ್ತನ ವಿಷಯ ಬನ್ನಿ ಐದು ದಾದ ಉಂಡು. ಐಟು ಬೇಜಾರು ಮಲ್ಪನ ದಾದುಂಡು. ಹರ ಹರ ಮಹಾದೇವ. ಥ್ಯಾಂಕ್ ಯು ಲೊಕೇಶನ್. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ. ಸಪೋರ್ಟು. ಕೃಷ್ಣ ಕೃಷ್ಣ. ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ ಲೊಕೇಶನ್. ತೆಗೆಯೋದಾದ್ರೆ ನನಗೇನಾದ್ರು ಅಷ್ಟು ಇದಿಲ್ಲ. ಬಂದವರು ಸಪೋರ್ಟ್ ಮಾಡ್ತಾರೆ. ನಾನು ಇದ್ದದ್ದು ಹೇಳಿದೆ. ನಿಮಗೆ ಎದುರಾದ್ರೆ ನಾನೇನು ಲೊಕೇಶನ್ನ. ಥ್ಯಾಂಕ್ ಯು. ತೆಗ್ದೆ, ನೀವು ಹೋಗಿ ತೆಗ್ದೆ ಆಯ್ತಾ? ಬ್ಲೂ ಅಂತೆ ತೆಗೀರಿ ಹೋಗಿ ತೆಗ್ದೆ ಮಧು ಹೋಗ್ಲಿ. ಯಾರಿಗೆ ಎಷ್ಟು ಉಂಟು ಅವರು ಬಂದರೆ ಸಾಕು. ಉಡುಪಿ ಕೃಷ್ಣ ಅಂತ ಹೇಳ್ತಿದ್ದಾರೆ ಕಮೆಂಟ್. ಥ್ಯಾಂಕ್ ಯು ಲೊಕೇಶನ್ನ. ರಾಧೆ ರಾಧೆ, ಥ್ಯಾಂಕ್ ಯು ರವೀಂದ್ರಣ್ಣ.
ಥ್ಯಾಂಕ್ ಯು ರವೀಂದ್ರಣ್ಣ. ಹಾಯ್ ಅಂತ ಹೇಳ್ತಿದ್ದಾರೆ ಅಶೋಕ್ ಅವರು. ಹಾಯ್ ಹಾಯ್. ಗುಡ್ ಬೈ ಅಂತ ಹೇಳ್ತಿದ್ದಾರೆ. ಗುಡ್ ಬೈ ಅರುಣ್. ಮಲ್ಲಜನ ಹಾಯ್. ಸಾಗರಣ್ಣ ಥ್ಯಾಂಕ್ ಯು. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನನ್ನ ಟ್ರೈನ್ ಹೊರಟಿದೆ ಡೆಲ್ಲಿಯಿಂದ ಮಂಗಳೂರಿಗೆ. ಹೌದಾ? ಲೈಕ್ ಕಮೆಂಟ್ ಶೇರ್ ಅಂತ ಲೋಕೇಶ್ ಅಣ್ಣ ಥ್ಯಾಂಕ್ ಯು. ಇದು 10 ಸಾಗರಣ್ಣ ಯಾನ್ ಇತ್ತನ ವಿಷಯ ಬನ್ನಿ ಹಿಡ್ದು ಆಯೆ ಬೇಜಾರು ಮಲ್ಪನದು ಅದುಂಟು. ಆರು ಪನ್ನಾಗ ಕರೆಕ್ಟ್ ಬಂಡೇರ ಇಜ್ಜತೆ ಆರ್ಲ ಅಂಚೆನೆ ಬನ್ನಿ ಆತ. ಉಡುಪಿಗೆ ಬರಡು ಟ್ರೈನ್ ಲೋಕೇಶ್ ಬ್ರೋ ಅಂತ ರವೀಂದ್ರಣ್ಣ. ಲೈಕ್ ತರೆಟ್ ಒಂಜಿ ಕುಜಲ್ ಪೋಂಡ ದಾದ ಪ್ರಾಬ್ಲಮ್ ಆಪುಜ ಅಂದ್ ಕರೆಕ್ಟ್. ಸಪೋರ್ಟ್ ಅಂತ ರವೀಂದ್ರಣ್ಣ. ಲೋಕೇಶ್ ಅಣ್ಣ ಆಗ್ತಾ ಇದ್ದಾರೆ. ಸೂಪರ್ ಅಂತ ರವೀಂದ್ರಣ್ಣ. ರಾಂಗ್ ಅರೇನ ಉಂಡು ಪನಂದಿಲ್ಲ ರವೀಂದ್ರಣ್ಣ. ಕಮೆಂಟ್ ಥ್ಯಾಂಕ್ ಯು. ಯಾನ್ ಏರೆಲ್ಲ ಒತ್ತಾಯ ಮಲ್ಪುಜಿ. ಇಷ್ಟತ್ ನಕಲ್ ಬರ್ಪೇರು ಪಾತೇರು ವೇರು ಗೊತ್ತಾಂಡೆ. ಗುಡ್ ಮಾರ್ನಿಂಗ್ ಎಂಚೊಲ್ಲರ್ಗೆ ಏನಂದಿಲ್ಲ ಚಂದ್ರು ಬ್ರದರ್. ಯಾನು ಹುಷಾರಿಲ್ಲ ಇರೇ ಎಂಚೊಲ್ಲರು ಚಾ ಪರಿಹಾರ ಪೂರ ಪೊಣ್ಣುಲು ಒಂಜೆಲೆಕ್ಕೆ ಎಪ್ಪುವರಾಗೆ ಏನಂದಿಲ್ಲ ರವೀಂದ್ರಣ್ಣ ಅಂದು ಆತ ಅವು ತಪ್ಪಾರು ಪಾತೇರ್ನೆ ಅವು ಪೂರ ಬೊಡ್ಚಿತ್ತನ ಕಾರ್ ಸಪೋರ್ಟ್ ಮಾಡ್ದೋಡು. ಸಮಾಜ ಸೇವಕಗೆ ಪೊಣ್ಣು ಜೋಕ್ಲೇಡ ಎಂಚ ಪಾತೆರೋಡೆಂದು ಗೊತ್ತುಚ್ಚ ಈಗ ಬಂದಿಲ್ಲ ಸಾಗರಣ್ಣ. ಕಾರ್ಕಳ ವಿಲಾಗರ್ ಎಲ್ಲಿ ಬಂದಿಲ್ವಾ? ಇಲ್ಲ ಬಂದಿಲ್ಲ ಅಕ್ಕ. ಈರ್ನ ಊರು ಕಾರ್ಕಳ ಅಶೋಕ್. ಪೂರ ಆನುಲು ಒಂಜಿ ಲೆಕ್ಕ ಉಪ್ಪು ಎರ ಹಾಗೇನು ಅಂದಿಲ್ಲ ರವೀಂದ್ರಣ್ಣ ಅಂದಂತ. ಸೂಪರ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು. ಗುಡ್ ಕಮೆಂಟ್ ಸಪೋರ್ಟ್ ನೈಸ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ತಿರ್ಕೆ ಅಂದೆ ದಾದ ಸ್ಪೆಷಲ್ ಸಂಡೆ ಅಕ್ಕ. ಸ್ಪೆಷಲ್ ದೋಸೆ ಇತ್ತಡಿ ಚಂದ್ರು ಬ್ರದರ್ ಇರೆದಾದಿತ್ತಡು. ಆಮೇಲೆ ಅಶೋಕ್ ಎಣ್ಣತೆ ದೋಸೆ. ಟಿಫನ್ ಆಯ್ತಾ ಸಿಸ್ಟರ್? ಟಿಫನ್ ಆಗಿದೆ ಚಂದ್ರು ಅವ್ರೆ. ನಿಮ್ದಾಯ್ತಾ? ಆಯ ದಾದ ಪಾತೆರು ಆಯ ಗೊತ್ತಾಪುಚಿ ಅಂದ್ ಮರ ನೀ ಏರೆಗ ಬೇತಕ್ಲೆಗ್ಲ ಅಂಚೆನ ಪಾತೆರು ಅಂದಿತ್ತೀರ ಅಕ್ಲೆಗ್ಲ ಬೇಜಾರಾಪುಚ ಪಿಸಂಟ್ ಪನಂದಿಲ್ಲೇರು ಸಾಗರಣ್ಣ ಅಂದ್ ಲೋಕೇಶ್ ಬ್ರೋ ಪನಂದಿಲ್ಲೇರು ರವೀಂದ್ರಣ್ಣ. ಸೂಪರ್ ಅಂತ ರವೀಂದ್ರಣ್ಣ. ఆయన ఇల్లాడు పొన్నులేడ మొబైల్ ఇచ్చికేనంచండ ఫస్ట్ అవిని కేಳಲಿ ನೀವು ಬೊಕ್ಕ ಬರ್ಪೇರತ ಕೇಳಲಿ ಅಕಲ್ನ ಇಲ್ಲಾಡು ಪೊನ್ನುಲು ಮೊಬೈಲ್ ಯೂಸ್ ಮಾಡ್ಪಿಚಾರೆ ಅಂತ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಥ್ಯಾಂಕ್ ಯು. ಜಸ್ಟ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮಲ್ಲ ಜನ ಅವರಿಗೆ ಪೋಪುನಿ ಕೆಲವರು ಅಂದ್ ಕರೆಕ್ಟ್. ಪುನೀತ್ ಅವರು ಬಂದರು. ಹಾಯ್ ಪುನೀತ್ ಅವರೇ, ಹೇಗಿದ್ದೀರಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಟೀ ಕುಡಿದ್ರಾ? ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಬ್ರದರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಆಗ ಪಿಂಡ ಬಿಟ್ಟಿರೋ ಟೈಮ್ ಔಟ್ ಆತಂಡ ಇಜ್ಜಿ ಹಂಗೆ ಕೊಡ್ತಿದ್ಜಿ ಟೈಮ್ ಔಟ್ ಆರ್ನ ಬ್ಲೂದೆತ್ತನ ಮಾತ್ರ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಬ್ಲೂ ಮಾತ್ರ ತೆಗ್ದದ್ದು, ಟೈಮ್ ಔಟ್ ಕೊಟ್ಟಿಲ್ಲ ನಾನು. ಬೇರೆ ಯಾರಾದರೂ ಕೊಟ್ಟರೆ ಗೊತ್ತಿಲ್ಲ ನನಗೆ. ಅಂಥವರಿಗೆ ಟೈಮ್ ಔಟ್ ಅಲ್ಲ, ಇದು ಹೈಡ್ ಮಾಡಿಬಿಡ್ಬೇಕು. ಕನ್ನಡಡು ಅಣ್ಣ ಆಯ್ತು ಒಂದುಲ್ಲೇನ ಅಂದು ಪನದುಲ್ಲೇರು ಸಾಗರಣ್ಣೆ. ಓಕೆ ಪೋಡಾಯಿ ಪನದುಲ್ಲೇರು ಲೊಕೇಶನ್.
ఆయన ఇల్లాడు 6 గంటకు జెప్పును ఇప్పుడు పోను అది ఇప్పుడు అకల్పుర ರಾತ್ರಿ ಮುಟ ಫುಲ್ಲು ಜರ ಅಂದು ಓದಿಪ್ಪೆ ಪನ್ನೊಂದು ಬೇರೆ ಲೊಕೇಶನ್ ಆ ಸಾಗರ್ ಅಣ್ಣ ಅಂತ ರವೀಂದ್ರ ಅಣ್ಣ ಸಮಾಜ ಸೇವಕ ನಿಮ್ಮ ಮನೆ ಯೂಸ್ ಮಾಡಲ್ವಾ ಅಂತ ಸಾಗರ್ ಅಣ್ಣ ಕೇಳ್ತಿದ್ದಾರೆ. ಹೈಡಲ್ಲಿದ್ರೆ ಆನ್ಸರ್ ಹೇಳಿ ಹೋಗಿ. మర్లే పనుందిలే రవీంద్రని బుడ్లే మర ఆయన పాడు మర ఆ బండారు ఒక్కడే తిన్నదా. ಸೂಪರ್ ಸೂಪರ್ ಅಂತಿದ್ದಾರೆ ಜಸ್ಟ್ ಬ್ರದರ. ಸೂಪರ್ ಲೈವ್ ಅಂತ ಜಸ್ಟ್ ಬ್ರದರ್, ಸೂಪರ್ ಅಂತ ಸಾಗರ್ ರವೀಂದ್ರಣ್ಣ ಥ್ಯಾಂಕ್ ಯು. ನೀವೇ ಮಾತಾಡಿ ಕಮೆಂಟ್ ಅಂತ ರವೀಂದ್ರಣ್ಣ ಶುರು ಮಾಡ್ತೀರ ಮಾರೆ ಚೆಕ್. ಗುಡ್ ಥ್ಯಾಂಕ್ ಯು. పొక్కడే బెచ్చమంటారు అంది ఇతే మనీ పంది పోతలే అత కూడదాయి బత్తని మొక్కల పూర పాతేరు దాయి బొక్క అని ఎంట్రీ ಅದು ಮುಟ ಮನಿ ಪಂದಕು ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. రవీంద్రಣ್ಣ ಥ್ಯಾಂಕ್ ಯು. ಪೊನ್ನುಲೇನು ದೂರುಂಡ ಮಲ್ಲ ಜನ ಅಪ್ಪಿನ ಬಂದು ಎನ್ನುತ್ತೆ ಸೂಪರ್ ಅಂತ ಹೇಳ್ತಿದ್ದೆ. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ಸಪೋರ್ಟ್ ಥ್ಯಾಂಕ್ ಯು. ಲೊಕೇಶನ್ ಥ್ಯಾಂಕ್ ಯು. ಹೋದ ಸಾಗರಣ್ಣ ಬಿಡಿ ಹೋಗಿ ಆಯ್ತು. ರವೀಂದ್ರಣ್ಣೆ ಥ್ಯಾಂಕ್ ಯು ಫಾಡ್ ಲೋಶಿಕ್ ಬ್ರದರ್ ಅಂತ ಸಾಗರಣ್ಣ ನಾಗ್ತಾ ಇದ್ದೆ. ಆತ ಕರೆಕ್ಟ್ ಪಾತರೊಂದಿತ್ತೀರಿ ದಾದಾಪುಂಡ ಗಳಿಗೆ ಗೊರ ಸೂಪರ್ ಅಂತ ಹೇಳ್ತಿದ್ದಾರೆ. ಆದಿ ಮಾನವ ಲೆಕ್ಕ
ಅಂದ ಬ್ಲೂ ಗೆತ್ತಿನ ಎಡ್ಡೆ ಅಂಡೆ ಅತ್ತ ದೆಪ್ಪ ಡೈರೆಕ್ಟ್ ಬ್ಲೂ ಕೊರ ಸಪೋರ್ಟ್ ಯಾನ್ ದುಂಬೆ ಬಂತಾರೆ ರವೀಂದ್ರಣ್ಣ ಡ್ಯಾಮ್ ಬ್ಲೂ ಕೊರ್ಪೆ ಏನಲ್ಲ ಬೊರ್ಚಾಂದ ಮಿನಿ ಪಂಡ ಡ್ಯಾಮ್ ಬ್ಲೂ ಅದಗನ ದೆಪ್ಪ ಏರ್ನಲ್ಲ ಮಹೇಶ್ ಅಣ್ಣ ಬಂದರು. ಹಾಯ್ ಹಾಯ್ ಮಹೇಶ್ ಅಣ್ಣ ಸಪೋರ್ಟ್ ಏರ್ನ ತುಳು ಸೂಪರ್ ಅಕ್ಕ ಅಂತ ಅಶೋಕ್ ಬ್ರದರ್ ಥ್ಯಾಂಕ್ ಯು ಅಶೋಕ್ ಬ್ರದರ್. ಮಹೇಶ್ ಅಣ್ಣ ಚಾಪರಿ ಅಶೋಕ್ ಬ್ರದರ್ ಬೊಕ್ಕ ವಿಶೇಷ ಪಂದೆ ರಾಂಗ್ ಉಂಡು ಫುಲ್ ಆಯನ ಪಾತ್ರ ನಿನ್ನ ಇಷ್ಟ ನಿನ್ನ ಮೊಬೈಲ್ ಆಯೇರು ನಿಕ್ಕು ಪಂಡ್ರೆಗೆ ಅಂದ ಕಾರ್ಕಳ ಅಣ್ಣ ಹಾಯ್ ಅಂತ ರವೀಂದ್ರ ಅಣ್ಣ. ಇಷ್ಟಂಡ ಸಪೋರ್ಟ್ ಮಲ್ಪೋಡು ಆತೆ ಗೊತ್ತಾಂಡೆ ಇಷ್ಟ ಹೆಜ್ಜೆಡ ಸಪೋರ್ಟ್ ಮಲ್ಪರ ಬರಲಿ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ನಮಸ್ತೆ ರವೀಂದ್ರ ಅಣ್ಣ ಅಂತ ಮಹೇಶ್ ಅಣ್ಣ. ಕಮೆಂಟ್ ಥ್ಯಾಂಕ್ ಯು. ಸ್ಪೆಷಲ್ ದಾಲ ಇಜ್ಜಿ ಅಕ್ಕ ಶೆಕೆಕ್ ಅಂದ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮಲ್ಲ ಜನ ಅವರೇ ಬತ್ತನೆ ಮುಲ್ಪಾಯಗ ಕಾಳ್ಪಾಡ್ಜರ್ ಅಂಚ ಬೆಚ್ಚಾಯಿನ್ಯಾಯ ಅಂತ ಅದಿಪ್ಪೋಡು ಚಾಡಿ ಮಹೇಶಣ್ಣ ಇರ್ನಾಡ ಎಂಕ್ ದೋಸೆ ಇತ್ತು ನೀರು ದೋಸೆ. ಆಯ್ ಅಂಚ ಪಂಡ್ ಐಡಿ ನೇಮ್ ಅಂದ ರವೀಂದ್ರಣ್ಣ. ಗುಡ್ ಥ್ಯಾಂಕ್ ಯು. ಓ ದೋಸೆ ಪಂಡ ಗಿನ್ನ ಪೇರ ತವ್ವೆ ಮಂಡೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. 3 ವರ್ಷ ಅಂಡಿ ಎನ್ನ ವೈಟಿ ಲೈವ್ ಜರ್ನಿ ಅಂಚಿನಕ್ಲೆಗ ಮಸ್ತ್ ತೂತೆ ಅಂದೆ ಸಾಗರ ಅಣ್ಣ. ನೈಸ್ ಅಂತ ರವೀಂದ್ರ ಅಣ್ಣ. ಮಾತವೇಷನೆಲ್ಲ ತೂವೋಡತಿ ಕಮೆಂಟ್ ಥ್ಯಾಂಕ್ ಯು. ಕುಂದೇರು ಅದೇ ಕುಡಂಜಿ ಬರ್ತನ ರವೀಂದ್ರ ಅಣ್ಣ. ಒಂದು ರವೀಂದ್ರ ಅಣ್ಣಳ ದಾದಾಗೆ ಒಂದು ನನ್ನ ಇಷ್ಟ ನೀ ಅವನು ಒಂಜೊಂಜಿ ಹೊಲ್ತು ಬರ್ಪನ ಮಾರ ಕುಡೋರಿ ಬತ್ತೆ ಏರೊಂದು ಪನೊಂದು ಸಾಗರ ಅಕಲೆ ಅದಿಪ್ಪುಡಿ ಅಕಲೇ ರಾದಿಪ್ಪೋಡು ಒಂದು ರವೀಂದ್ರ ಅಣ್ಣನ ದುಡ್ಡು ರವೀಂದ್ರ ಅಣ್ಣನ ಅಭಿಮಾನಿಗಳು ಮಸ್ತುಲ್ಲೇರು. ಇಷ್ಟ ಇದ್ರೆ ಇರು ಇಲ್ಲಾಂದ್ರೆ ಹೋಗ ಆಯ್ನೆ ಇಪ್ಪೊಡು ಪನೊಂದುಲ್ಲೇರು ಬೇತ ಇಡಿ
അതിപ്പോൾ ಒಂದೇ ರೇಖೆಯ ಮೆಸೇಜ್ ಬಂದಿರಮ್ಮ. ಮೆಸೇಜ್ ಪಾಡ್ದಿರ್ತಲೆ ಏನಾನು ಬುಡಿಯ ರವೀಂದ್ರಣ್ಣನ ಪತ್ತಿ ಇಜ್ಜಿ ಮೆಸೇಜ್ ಶೋ ಆಪುಜೆ ತುಲೆ ಕಾಲ್ ಮಲ್ಪೊಡ್ಗೆ ಹೈಡ್ ಮಲ್ಪೊಚ್ಚು ಪನ್ನೊಂದು ಸಾಕು ನಿನ್ನ. ಓಕೆ ಓಕೆ ನಿಖಲ್ ಪಾತಿರ್ಲಿ ನಿಕ್ಲಿಗೆ ಏತು ಪಾತಿರಂಡು ಪಾತಿರ್ಲಿ. ಯಾಕೆ ಕಾಲ್ ನಿಂಗೆ ಹುಷಾರಿಲ್ಲ? ಹಿರೇನ ಡಾಕ್ಟ್ರಾ ರವೀಂದ್ರಣ್ಣ? ಹಿರಿ ಡಾಕ್ಟ್ರ ಅಯ್ಯೋ ದೇವ. ರವೀಂದ್ರಣ್ಣ ಅಂತ ನಗ್ತಿದ್ದಾರೆ. ಪೋಂಡ ಬಂಡಾರ ಪೋಂಡ ಅಂದತೆ ನಾನೇ ಪಾತಿರೋದ್ಯಾ? ಗುಡ್ ಮಾರ್ನಿಂಗ್ ತಂಗಿ, ಟಿಫನ್ ಆಯ್ತಾ ಅಂತ ಅಭಿಯಣ್ಣ. ಹಾಯ್ ಅಭಿಯಣ್ಣ, ಟಿಫನ್ ಆಯ್ತು, ನಿಮ್ದಾಯ್ತಾ? ಹೇಗಿದ್ದೀರಿ? ರವಿ ಏನಾಯ್ತು ಅಂತ ಕೇಳ್ತಿದ್ದಾರೆ ಅಭಿಯಣ್ಣ. ಅಭಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಪಾತಿರ್ ಪಾತಿರು ಅಕಲ್ ಪೋಯರ ತುಲಿ ಇರ್ನ ಕುಟುಂಬದ ಮುದ್ದು ಭಾಗ್ಯಶ್ರೀ ತಂಗಿ ನಮಸ್ತೆ ಅಂದೆ. ಇರ್ನ ಅಭಿಮಾನಿ ಪೂರ ಬರ್ಪಿರತ್ತೆ. ಒಂದು ನಾಯಿ ಬಂದಿತ್ತು ಅಭಿಬ್ರು ಅಂತ ಹೇಳ್ತಿತ್ತು. ಓ ಸಾಗರ್ ಅಣ್ಣ. ಅರುಣ್ ಯಾರು ಬ್ರೋ ಅಂತ ಕೇಳ್ತಿದ್ದಾರೆ ಅಭಿ ಅಣ್ಣ. ಡಿ ವಿ ಜಿ ಯಾರು ರವಿ ಬ್ರೋ? ನಿಂಗೆ ಹಾಗೆ ಬೈತೆ. ಹೆಚ್ಚಿನ ವಿಷಯಕ್ಕೆ
ನೆರಂದೆ ಪೊಕ್ಕಡೆಪ್ಪರೆ ಕಾಪುನ ನೆರೋಡು ನೆರೋಡು ರವೀಂದ್ರಣ್ಣ ನೆರೋಡು ನೆರಂದೆ ಕುಲ್ಲರ ಬಲ್ಲಿ ಯಾರೋ ಗೊತ್ತಿಲ್ಲ, ಸಮಾಜ ಸೇವಕ ಅಂತ ಹೆಣ್ಮಕ್ಳು ಆ ಕೆಲವು ಲೈವ್ ಇರ್ಲೇರಿಗೆ ಸ್ವಾತಕ್ಕನ್ ಲೈವ್ ಪುರ ಬರ್ಪೇರು. ಅವನಿಗೆ ಹುಷಾರಿಲ್ಲ ಅಂತೆ ಅಂತ ರವೀಂದ್ರಣ್ಣ ಕೋಡೆ ಪಂಡೇರಿ ಅಂತ ತಮಾಷೆ ಪಾತಿರ್ನು ಓಕೆ ಓಕೆ ಪಂಡನು ಇನಿ ಬೇತೇನೆ. ಹೌದಾ ಸಾಗರ್ ಓಕೆ ಅಂತ ಹೇಳ್ತಿದ್ದಾರೆ ಅಭಿ ಅಣ್ಣ. ಪಕ್ಕಡೆ ಎತ್ತಂಡ ಜಾಸ್ತಿ ಮಲ್ಪ ನಂದು ಗೊತ್ತಿಲ್ಲ. ನನ್ನ ಸ್ಟಾರ್ಟ್ ಆಪುಂಡು ಫೇಕ್ ಐ ಡಿ ಮಲ್ಪರ್ ಒಂಜಿ ಕಡೆ ಇಟ್ಟು ನೆರಂಡ ಉಂಡತೆ ಬೊಕ್ಕ ಫೇಕ್ ಐ ಡಿ ಮಲ್ಪೇರು ಆತೆ. ಫೇಕ್ ಐ ಡಿ ಮಲ್ಪುನು ಕಮೆಂಟ್ ಮಾಡಿ. ಅಲ್ಪ ಪೋದು ನನ್ನ ಏನಂದು ಅಂದು ನನ್ನ ಮೇರ್ನ ಸ್ವಾತಕ್ಕನ್ ಲೈವ್ ಉಡಿಪ್ಪು ಹೈಡ್ ಮಲ್ತಿರ್ದಲು ಸಮ ದೆಕ್ಲೆ ಮನೊಂದು ಸಾಗರಣ್ಣೆ ರವಿ ಬ್ರೋ ಅಂತ ಇದ್ದಾರೆ ಅಭಿ ಅಣ್ಣ ಸುಮಾರು ಅಂಚೆನೆ ಆತಿನ ಅಂದು ಹಾ ಸಾಗರಣ್ಣ ಅಂತ ರವೀಂದ್ರಣ್ಣ. ಬೊಕ್ಕ ಫೇಕ್ ಐ ಡಿ ಮಲ್ತೊಂದು ಅಡಿಗೆ ಬರ್ಪುನು. ಏನಾನ ಹೈಡ್ ಮಲ್ತೀರ ರೀಜನ್ ಯಾನ್ ಬತ್ತದ ದೆಕ್ಕು ಪನೊಂದುಲ್ಲೇರ್ ಸಾಗರಣ್ಣ ರವೀಂದ್ರಣ್ಣನ ಫ್ಯಾನ್ಸ್ ಅವು ಪೂರ. ರವೀಂದ್ರಣ್ಣ ಒಂಜಿ ಗುಂಪು ಮಲ್ತೊಂಡಿ ಫ್ಯಾನ್ಸ್ ಕ್ಲಬ್ ಬಂದು ರವೀಂದ್ರ ಫ್ಯಾನ್ಸ್ ಕ್ಲಬ್ ಉಡುಪಿಂದು. ಯಾನ್ ಇಂಚಿನಕ್ಲೇನ ಹೈಡ್ ಮಲ್ಪುಜಿ ಪನೊಂದುಲ್ಲೇರ್ ಸಾಗರಣ್ಣ. ಎಂಕ್ ನೆರೆ ಖುಷಿ ಆಪುಂಡು ಅಂದೆ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಫೇಕ್ ಐ ಡಿ ಗೆಳೆಯರ ಬಳಗ ಹೌದೌದು ಹಾಗೇನೆ ಮಾಡಿ ವಾಟ್ಸಪ್ ಗ್ರೂಪ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ವಿಷಯ ಎಲ್ಲ. ಕೇಳಿತಾ ರವೀಂದ್ರಣ್ಣ
ಎಲ್ಲಿ ಹೋದ್ರಿ ಎಲ್ಲ? ജാಸ್ತಿ ನೆರണ്ട ಅಲ್ಪ ಲೈವ್ ಓನರ್ಗೆ ಎನ್ನ ಮಿತ್ತು ಬೆಚ್ಚ. ಎಂಚಿನ ಸೈಪುನಿಯ ಇರ್ ಚಪ್ಪನೆ ಇರ್ ಪತ್ತೊಂಪೋಲೆ ರವೀಂದ್ರ ಬೆಚ್ಚ ಅಂಡ. ಸೂಪರ್ ಸೂಪರ್, ಥ್ಯಾಂಕ್ ಯು. ಏತ್ ಗಂಟೆ ಮುಟ್ಟ ತೂವೋಡು ಸಾಗರಣ್ಣ ಅಂತೆ ಪೊರ್ತು ಜಾಸ್ತಿ ಇಜ್ಜಿ ಬೊಕ್ಕ ಬೇತೆ ಬೇಲೆ ಉಂಟು. ಸೊ ಒಂಜಿ ಏತಾಂಡು ಇತ್ತೇತಾಂಡು ಗಂಟೆ 1 ಗಂಟೆದ ಲೈವ್ ಮತ್ತು ಕೋಲ್ಡ್ ನೀರು ಬೋಡಪ್ಪನ ಪನೊಂದುಲ್ಲೇರು ರವೀಂದ್ರಣ್ಣ. ಫಸ್ಟ್ ಗೀರ್ನ ಮಂಡೆ ಮೈತೊನ್ನೆ ಸರಿ ಆಪು. ಓಕೆ ಪೋದು ಬರ್ಪೆ ದೂರ ಈ ಸಾಗರಣ್ಣ. ಎತ್ತ ಕಡೆ ನಿಮ್ಮ ಪಯಣ? ಓಕೆ ಇನಿಯೇ ಬಲ್ಲೆ ಅವೇ ಪನೊಂದುಲ್ಲೇರು ಆರು ದೂರ ಪೆಟ್ಟು ಬಿದಂಗೆ. ಥ್ಯಾಂಕ್ ಯು ರವೀಂದ್ರಣ್ಣ, ಸೂಪರ್ ಸೂಪರ್. ಹೈಡ್ನಲ್ಲಿ ಇರ್ಬೇಡಿ ನಿಜನ. ಬನ್ನಿ ಬನ್ನಿ ಬನ್ನಿ. ಬೊಕ್ಕ ಆಯ್ ಬತ್ತೆಡ ಸ್ವಾತಿ ಸಿಸ್ನ ಲೈವ್ಗು ಯಾನ್ ಬೇ ಐಡಿ ಮಲ್ತು ಬತ್ತನೇ ನಾನು ಐಡ್ ಮಲ್ತು ಬಂದಿಲ್ಲೇರು ಸಾಗರಣ್ಣೆ. ಓಕೆ ಓಕೆ ಬಂದಿಲ್ಲೇರು ರವೀಂದ್ರಣ್ಣ. ಕನ್ಫರ್ಮ್ ಬರ್ಪೇರಾರು ಅಜನ ಕನ್ಫರ್ಮ್ ಬರ್ಪು ನಿಕ್ಲು ಬರ್ಪು ಜೇರಿಂದಿಚ್ಚಿ ಬರ್ಪು. ಒಕ್ಕಡ್ದಾಯ ಹೈಡ್ ಮಾಡ್ಬೋದು ಮಾರೆ ಬನಂದಲ್ಲೇರು ರವೀಂದ್ರಣ್ಣ. ಓಕೆ ಸಾಗರಣ್ಣ ಅಂದಿದ್ದು ಪಲ್ಲವಿ. ಆಗ ಮರ್ಲಾಗ ಬ್ಲೂ ಉಂಡ ಅಂದು ಕೋಡೆ ಮಾತಾರೆಗಳೇರೆ ಶಾಂತಕ್ಕಾಗಲೇ ನಾನು ಬನ್ನಂದಿದ್ದೆ. ಶಾಂತಕ್ಕಾಗ ಬುಕ್ಕೇರೆಗ ಆಯೆ ಎಂಚ ಬಂದು ಎಂಕ್ ಇನಿ ಗೊತ್ತ ಎಂಕ್ ಮರನೆ ಅಂತ ಡೌಟ್ ಇತ್ತನಿ ಏಪ ಗೊತ್ತಂಡ ದೊಡ್ಡಪ್ಪ ಬರ್ಪೇರತ್ತೆ ಯಾರಿಗೂ ಮೆಸೇಜ್ ಬರ್ದಿತ್ತೇರತ್ತೆ ಐಡ್ದೊಕ್ಕ ಒಂಚೂರು ಡೌಟ್ ಆಣಿಂಕ್
ಆ ಏನನ ಹೈಡ್ ಮಲ್ತಡ ಈರೆ ಅನ್ಹೈಡ್ ಮಲ್ಪಲೆ ಪನದಲ್ಲೇರು. ಓಕೆ ಓಕೆ ಪನೊಂದುಲ್ಲೇರು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ ಜನರೇ, ಲೈಕ್ ಕೊಡಿ. ಈರ್ನ ಐಡಿ ಪಂದು ಚೂರು ಕ್ಲೂ ಕೊರ್ಲೆ ಬನ್ನೋದ್ರಲ್ಲಿ ಬಕ್ಕೀರಾರೇನೆ ದಕ್ಕಿ ಎರಡ ರವೀಂದ್ರಣ್ಣ ಇತ್ತೇನೆ ಕೇಳಲಿ. ಅಲ್ಪ ಅಂಚನೆ ಏನೇನೋ ಕಮೆಂಟ್ ಮಾಡಬೇಕಲ್ಲ ಸಲ ಅಂದು. ಒಂದು ಮಾತು ಮಹೇಶ್ ಅಣ್ಣ ಎಲ್ಲಿ ಹೋದ್ರು? ಮಹೇಶ್ ಅಣ್ಣ ಒಂದೇನು ಪುರ ತೂದು ಎಸ್ಕೇಪ್ ಆಯ್ನ. ಮಹೇಶ್ ಅಣ್ಣಗ ಮಂಡೆ ಬೆಚ್ಚ. ಓ ಮಹೇಶ್ ಅಣ್ಣ ಬಲ್ಲೆ ಬಲ್ಲೆ ಇರಿ ಚಪ್ಪೆ ನೀರು ಮೈಪುಗ ಲೊಕೇಶನ್ ಎಲ್ಲ ಪೋಯಿನಿ ಪನಂದೆ ಬುರ ಎಸ್ಕೇಪ್. ಮಹೇಶ್ ಅಣ್ಣ ಬಲ್ಲೆ ಮಾರ ಅರೆಗು ಪೋಡ್ಗ್ಯಾಣಿ ಅವು ಪುಕ್ಕಿಯಲ್ಲ ಪುಕ್ಕಿಯಲ್ಲ ಯಾರು ಆತೆ ಪಂಡೆ ಅವು ಇತ್ತೆ ಬಾರ್ ಬಾರ್ ಕೇಳ್ಕೊಂಡು ಪುಕ್ಕೆಲೆ ಮಹೇಶ್ ಅಣ್ಣಿ ಎಡ್ಡೆಂಡ ತಪ್ಪುದಾರೆ. ಅಂದಂದು ಕೆಲೆ ಪುಕ್ಕೆಲೆ ಮಹೇಶ್ ಅಣ್ಣ ಎಡ್ಡೆಡ್ದಾರೆ. ಕಮೆಂಟ್ ಹಾಕಿ ಜನರೇ, ಯಾಕೆ ಕಮೆಂಟ್ ಆಗ್ತಿಲ್ಲ? ನೀವು ಮಾತಾಡಲ್ವಾ? ನಾನು ಮಾತಾಡ್ತಿದ್ದೇನೆ, ನೀವು ಕೂಡ ಮಾತಾಡಿ. ಒಲ್ಪದಕಲ್ ಪೂರ ಒಲ್ಪದೈಕಲು ಮಾತ ಎಂಕ್ಲೇನು ಪೋಡಿ ಪವರಿಗೆ ತೂಕ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಕೋಡೇರು ಪದ್ಯವು ಬನ್ನಿ. ಬಾನಿನಿಂದ ಮೂಡಿ ಬಂದ ಚಂದಮ್ಮ. ಆಹಾ, ಬಾನಿನಲ್ಲಿ ಮೂಡಿ ಬಂದ. ಎಲ್ರು ಎಲ್ಲಿ ಹೋದ್ರು? ಎಲ್ರು ನಾಪತ್ತೆ ಆದ್ರು. ಬನ್ನಿ ಜನರೇ ಬನ್ನಿ ಅಂತ ಕರೀತಿದ್ದಾರೆ.
ಬಂಡ್ರಪ್ಪೋ ಬನ್ರಿ. ಅಂದು LKG ಸಾಂಗ್. ಎಸ್ LKG ಸಾಂಗ್. ಬಾನಿನಿಂದ ಮೂಡಿ ಬಂದ ಚಂದಮಾಮ, ಏನ್ ಮೂಡಿ ಬಂದ ಓಡಿ ಬಂದ ಚಂದಮಾಮ. ಆತೇನಾ ಬೇತದಾಲ ಉಂಡ ಎಡಿಟಿಂಗ್ ಐಟ್. ಒಳಿತು ಮಾಡು ಮನುಷ್ಯ ನೀರದು 3 ದಿವಸ, ಒಳಿತು ಮಾಡು ಮನುಷ್ಯ ನೀರದು 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ನಿನಗೆ ಅನ್ನುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು. ಬೊಕ್ಕ ಗೊತ್ತು ಅಂದ ಅರ್ಧ ಕಲ್ಪರ ಬರಲಿ, ಫುಲ್ಲು ಕಲ್ಪ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್. ಹಿರಿಯ ಪ್ರಾಥಮಿಕ ಸ್ಕೂಲ್ ಪೋನಾಗ ಡ್ಯಾನ್ಸ್ ಸಾಂಗ್ ಅಂದು ಇತ್ತೆಲ್ಲ ಮಲ್ಪಿರತ್ತೆ ಅವು ಸಾಂಗ್. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ. ಹೌದು ಜನರೇ, ಬನ್ನಿ ಮಾತಾಡಿ. ಯಾಕೆ ಮಾತಾಡಲ್ಲ? ಮಾತಾಡಿ. ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಎನ್ನ ಅಣ್ಣನ ಮಗನಿಗೆ ಇತ್ತಂಡವು ಡ್ಯಾನ್ಸ್ ಮರಣಿ ಅತ್ತ ಇಡು ತುಂಬೆಪ್ಪನ. ಎಂಥ ಜನರಿ ನೀವು, ಹೌದು ಎಂಥ ಜನರಿ ನೀವು. ಒಂದು 5 ನಿಮಿಷ ಮಾತಾಡಿದ್ರು ಸಾಕಿತ್ತು. ನೀವು ಯಾರಂತ ನನಗೆ ಗೊತ್ತಾಗಬೇಕಲ್ಲ. ಒಂದು ಮಡಿಕೇರಿ ಡೈಲಾಗ್, ಎಂಥ ಜನರಿ ನೀವು, ಬನ್ನಿ ಜನರಿ. ಹೌದಾ, ಸ್ವಲ್ಪ ಡ್ಯಾನ್ಸ್ ಇತ್ತು. ನಾವು ಮೂಲೆ ಶಾಲೆ ಇಡಿತ್ತಂಡೆ ಸುಮಾರು ಸಮಯ ತೆತ್ತ
ಅವಂತ ವೈರಲ್ ಆದಿತ್ತಳತೆ ಡ್ಯಾನ್ಸ್ ಅತ್ತು ಇಂಚ ರೀಲ್ಸ್. ಏರ್ಲ ಪಾತೆರೊಂದಿಜ್ಜೆರ್ ಮಾರೆ ಪೂರ ಕೋಪಡುಲ್ಲೆರ. ಹೈಡ್ನಲ್ಲಿ ಎಂತ ಮಾಡ್ತಿದ್ದೀರಾ? ಡ್ಯಾನ್ಸ್ ಮಾಡ್ತಿದ್ದಾರಾ ಹೈಡ್ನಲ್ಲಿ? ರವೀಂದ್ರ ಅಣ್ಣ ಹೌದು ರವೀಂದ್ರ ಅಣ್ಣ ಡ್ಯಾನ್ಸ್ ಮಾಡ್ತಿದ್ದಾರೆ, ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಗುಡ್ ಗುಡ್. ಕಮೆಂಟ್ ನೈಸ್ ನೈದು. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರ ಅಂತ ರವೀಂದ್ರಣ್ಣ.
ರವೀಂದ್ರಣ್ಣ ಇದ್ದೀರಾ? ಇದ್ರೆ ಹೇಳಿ, ನಾನೆಲ್ಲ ಲೈವ್ ಎಂಡ್ ಮಾಡ್ತೇನೆ. ಓ ರವೀಂದ್ರಣ್ಣ ಇದ್ದೀರಾ? ಯಾರಿದ್ದೀರಾ? ಯಾರಿಲ್ವಾ? ಸಾಗರಣ್ಣ ಉಂದಿರ್ ರೋಹಿತ್ ಹಾಯ್ ಹಾಯ್ ಭಲೆ ಭಲೆ ಎಂಚಲ್ಲರೆ ಹೂ ಅಂತ ಹಿಡ್ದಿದ್ದಾರೆ. ಥ್ಯಾಂಕ್ ಯು. ಚಾ ಪರಿಹಾರ ತಿಂಡಿ ಆಡ ತಿಂಡಿ ಆಡಿ ಇಂಕ ದೋಸೆ ಎತ್ತಲ್ ಇರೇದಾದ ಎತ್ತಲ್ ಇರೇದಾದೆ ತಿಂಡಿ ಇತ್ತಡು ಲೈಕ್ ಕೊಡ್ತು ಜರಡ ಲೈಕ್ ಕೊರ್ಲೆ. ಎಲ್ಲ ಹೋದ್ರ? ಯಾರು ಕೂಡ ಮಾತಾಡ್ತಿಲ್ಲ.